ಸರ್, ಈಗ ಬಹಳ ಒಂದು ಮುಖ್ಯವಾದಂಥ ವಿಚಾರ ಈಗಾಗಲೇ ಹೇಳಿದೆ, ಯಾವುದ್ಯಾವುದು ರಾಷ್ಟ್ರೀಯ ಸುದ್ದಿಗಳಾಗ್ತಾ ಇದೆ ಅಂತ. ಅತ್ಯಂತ ಹೆಚ್ಚು ಸುದ್ದಿ ಆಗ್ತಾ ಇರೋದು ಈಗ ಹೀಟ್ ಸ್ಟ್ರೋಕ್, ಈಗ ಬಿಸಿಲಾಘಾತ ಎನ್ನುವಂಥದ್ದು. ವಿದೇಶದಲ್ಲಿ ಈ ಸಮಸ್ಯೆಗಳಿತ್ತು, ಉತ್ತರ ಭಾರತದ ಕಡೆಯಲ್ಲಿತ್ತು, ಈ ದಕ್ಷಿಣ ಭಾರತದಲ್ಲೂ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ತಿಮ್ಮಯ್ಯ ಸರ್, ಒಂದು ವಿಚಾರ ಏನು ಅಂದರೆ, ಈ ಬಿಸಿಲಾಘಾತ ಅಥವಾ ಸನ್ಸ್ಟ್ರೋಕ್ ಎನ್ನುವ ಪದವನ್ನು ಬಳಸ್ತೇವಲ್ಲ, ಅದು ಏನು ಅಂತ? ಎಲ್ಲರಿಗೂ ವೀಕ್ಷಕರಿಗೆ ನಮಸ್ಕಾರ. ಆರೋಗ್ಯ ಇಲಾಖೆಯ ವತಿಯಿಂದ ಒಂದಷ್ಟು ಮಾಹಿತಿಯನ್ನು ನಮ್ಮ ಜಿಲ್ಲೆಯ ಜನತೆಗೆ ಹಾಗೂ ಕೇಳುಗರಿಗೆ ನೋಡುಗರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೆ. ಮೊದಲನೇದಾಗಿ ನಾನು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೆ ನಮ್ಮ ಟಿ ವಿಯ ಎಲ್ಲರಿಗೂ ನಾನು ಇಲಾಖೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ಸಾಮಾನ್ಯವಾಗಿ ವಾತಾವರಣದಲ್ಲಿ ಉಷ್ಣಾಂಶ ಎಷ್ಟಿರಬೇಕು ಅಂಥೇಳಿ ಒಂದು ಸಹಜವಾದ ಒಂದು ರೇಂಜ್ ಇರುತ್ತೆ. ಈಗ ಉದಾಹರಣೆಗೆ ಚಳಿಗಾಲದಲ್ಲಿ 14, 10 ಅದು ಕನಿಷ್ಠ ಅವರು ಹೋಗ್ಬೋದು. ಹಾಗೆ ಗರಿಷ್ಠ ಉಷ್ಣಾಂಶ ನಾವು ಮಾನವ ತಡ್ಕೊಳ್ಬೋದಾದಷ್ಟು ಏನು ಉಷ್ಣಾಂಶ ಇರುತ್ತೆ, ಸೊ ಅದಕ್ಕೆ ತಕ್ಕಂತೆ ಈಗ ಹೆಚ್ಚು ಕಮ್ಮಿ ಒಂದು 40, 45 ಈ ರೀತಿಯ ರೇಂಜ್ ಇರುತ್ತೆ. ಆ ರೇಂಜ್ ದಾಟಿದ ಕೂಡಲೇ ಏನಾಗುತ್ತೆ, ನಮ್ಮ ದೇಹ ಒಂದು ಉಷ್ಣಾಂಶಕ್ಕೆ ಒಗ್ಗಿಕೊಂಡಿರುತ್ತೆ. ಅದಕ್ಕೂ ಮೀರಿ ಹೋದರೆ ದೇಹದಲ್ಲಿ ತೀವ್ರತರವಾದ ಏರುಪೇರುಗಳಾಗ್ತವೆ, ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯಗಳು ಆಗ್ತವೆ. ಇದರಲ್ಲಿ ಹೀಟ್ ಸ್ಟ್ರೋಕ್ ಅದಕ್ಕಿಂತ ಮೊದಲು ಹೀಟ್ ಎಕ್ಸಾಷನ್ ಆಗುತ್ತೆ, ಹೀಟ್ ಕ್ರ್ಯಾಂಪ್ಸ್ ಅಂತ ಆಗ್ತವೆ, ಲಾಸ್ಟ್ ಕೊನೆಯ ಹಂತ ಹೀಟ್ ಸ್ಟ್ರೋಕ್ ಆಗುವಂಥದ್ದು. ಮೂರರಲ್ಲಿಯೂ ಕೂಡ ಬೇರೆ ಬೇರೆ ವಿಧದ ರೋಗ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಕಂಡುಬರ್ತವೆ. ಸರ್, ಇದು ನವೀನ್ ಸರ್, ಈ ಬಿಸಿಲಾಘಾತದಲ್ಲಿ ಎಷ್ಟು ವಿಧಗಳಿದೆ ಅಂತ? ಈಗ ಎರಡು ಅರ್ಥದಲ್ಲಿ ನಾವು ಮಾತಾಡ್ಬೋದು. ಮೊದಲನೇದಾಗಿ ನೀವೀಗಾಗಲೇ ಹೇಳಿದ್ರಿ, ರಾಜಸ್ಥಾನ ಮತ್ತು ನಮ್ಮದು ನೀವು ಹೇಳಿದ್ರೆ 100ಕ್ಕೆ 100 ಸತ್ಯ. ನಾವು ಮೊದಲೆಲ್ಲ ಪೇಪರಲ್ಲಿ ಓದ್ತಾ ಇದ್ವಿ, ಡೆಲ್ಲಿಯಲ್ಲಿ ಇಷ್ಟು ಜನ ಬಿಸಿಲಿನಲ್ಲಿ ಸತ್ತು ಹೋದ್ರು ಅಥವಾ ಮರಣ ಹೊಂದಿದ್ರು, ರಾಜಸ್ಥಾನದಲ್ಲಿ ಮರಣ ಹೊಂದಿದ್ರು, ರೋಡಲ್ಲಿ ಮಲಗಿದವರು ಅಲ್ಲೇ ತೀರ್ಕೊಂಡ್ರು. ನಾವು ಯೋಚಿಸ್ತಾ ಇದ್ದೇವೆ ನಮ್ಮಲ್ಲಿ ಇದು ನೋಡ್ಲಿಕ್ಕೆ ಬರ್ಲಿಕ್ಕಿಲ್ಲ, ನಮ್ಗೆ ಇಂಥ ಪರಿಸ್ಥಿತಿ ಬರೋದಿಲ್ಲ ಅಂತ. ಇಲ್ಲಿ ಮುಖ್ಯವಾಗಿ ನಾವು ಸರ್ ಈಗಲೇ ಹೇಳಿದಂತೆ ತಿಳ್ಕೊಳ್ಬೇಕಾದ್ದು ಏನು ಅಂತ ಹೇಳಿದ್ರೆ, ನಮ್ಮ ಸಹಜ ಉಷ್ಣತೆ, ಈಗ ಮಂಗಳೂರಿಗೆ ಹೇಳಿದಂಥ ಸಹಜ ಉಷ್ಣತೆ ಸುಮಾರು 34-35ರಿಂದ 5 ಡಿಗ್ರಿಯಷ್ಟು ವೇರಿಯೇಷನ್ ಬಂದರೆ, 35-34ರಿಂದ 39ಕ್ಕೆ ಹೋದರೆ ಅದನ್ನು ನಮಗೆ ಸಹಿಸ್ಲಿಕ್ಕೆ ಆಗೋದು. ಅಂದರೆ ನಾವು ಅದಕ್ಕೆ ಎಕ್ಲಮೈಸೇಷನ್ ಆಗಿರ್ತೇವೆ, ಅಂದರೆ ಅದಕ್ಕೆ ಹೊಂದಿಕೊಂಡಿರ್ತೇವೆ. ಸೊ ಈಗ ನಮ್ಮ ಪರಿಸ್ಥಿತಿ ಹೀಗೆ ಅಂತಾರೆ. ಇವತ್ತು ನೀವು ವಿದೇಶಕ್ಕೆ ಹೋಗಿ ಯುರೋಪ್ ಕಂಟ್ರೀಸ್ಗೆ ಹೋದರೆ, ಅಲ್ಲಿಗೆ ನೆದರ್ಲ್ಯಾಂಡ್ಸ್ ಇರ್ಬೋದು ಅಥವಾ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಅಲ್ಲಿ ನಿಮಗೆ 34 ಬೇಡ, ಅಲ್ಲಿ 28-30 ಆದ್ರೇನೆ ಅವ್ರಿಗೆ ಸಹಿಸ್ಲಿಕ್ಕೆ ಸಾಧ್ಯ. ಸೊ ಆಯಾಯ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿಯ ಸಹಜ ಉಷ್ಣತೆಯಿಂದ 5 ಡಿಗ್ರಿಯಷ್ಟು ಮಾರ್ಪಾಡು 2 ದಿವಸಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಬಿಸಿಲಾಘಾತ ಅಂತ ನಾವು ಹೇಳಬೇಕಾಗ್ತದೆ. ಇದರಲ್ಲಿ ಈಗ ವಿಧಗಳ ಬಗ್ಗೆ ಕೂಡ ಸರ್ ಹೇಳಿದರು. ಹೀಟ್ ಕ್ರ್ಯಾಂಪ್ಸ್ ಅಂದರೆ ಹೀಟ್ ಕ್ರ್ಯಾಂಪ್ಸ್ ಅಂತ ಹೇಳಿದ್ರೆ ಅಲ್ಲಲ್ಲಿ ಮಾಂಸಖಂಡಗಳು ಹಿಡ್ಕೊಳ್ಳುವಿಕೆ. ಹೆಚ್ಚಾಗಿ ಹೆಂಗಸರು ಹೇಳ್ತಾ ಇರ್ತಾರೆ, ಕಾಲು ಕಪ್ಪೆ ಬತ್ತಂಡು ಅಂತ. ಸೊ ಈ ಕಪ್ಪೆ ಬರುವುದು ಅಥವಾ ಕಾಲಲ್ಲಿ ಮಾಂಸಖಂಡ ಉರುಟಾಗಿ ಗಟ್ಟಿಯಾಗಿ ಕಾಂಟ್ರಾಕ್ಷನ್ ಆಗುದು ಅಥವಾ ಹಿಡ್ಕೊಳ್ಳೋದು, ಬಿಗಿಡಿತ, ಅದು ಮೊದಲ ಹಂತ ಹೀಟ್ ಕ್ರಾಂಪ್ಸ್. ಇದಕ್ಕಿಂತಲೂ ಮೊದಲ ಹಂತ ಒಂದಿದೆ, ನಾವೆಲ್ಲ ನೋಡಿದಂತ ಪ್ರಿಕ್ಲಿ ಹೀಟ್ ಅಥವಾ ನಾವು ನೈಸಿಲ್ ಪೌಡರ್ ಇದ್ದು ನೀವು ಅಡ್ವರ್ಟೈಸ್ ನೋಡ್ತಾ ಇದ್ರಿ ಮೊದಲೆಲ್ಲ, ಒಂದು ಮುಳ್ಳಿನ ಗಿಡ ಬೆನ್ನಿಗೆ ತೋರಿಸ್ತಾ ಇದ್ದಿದ್ದು. ಸೊ ಅದು ಅಷ್ಟರವರೆಗೆ ಮಾತ್ರ ನಾವು ಇಷ್ಟು ನೋಡಿದ್ದು. ಅಂದ್ರೆ ಈ ಪ್ರಿಕ್ಲಿ ಹೀಟ್ ಅಥವಾ ಬೆವರು ಸಾಲೆ ಅಥವಾ ಹೀಟ್ ರ್ಯಾಶ್ ಅನ್ನೋದು ಮೊದಲ ಹಂತ. ಅದರ ನೆಕ್ಸ್ಟ್ ಸರ್ ಹೇಳಿದ ಹೀಟ್ ಕ್ರಾಂಪ್ಸ್, ಅಂದ್ರೆ ಅಲ್ಲಲ್ಲಿ ಮಾಂಸಖಂಡಗಳು ಹಿಡ್ಕೊಳ್ಳೋದು. ಈ ಮಾಂಸಖಂಡಗಳು ಹಿಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಮಾಂಸಖಂಡ ಹಿಡ್ಕೊಳ್ಳೋದು ಬರೀ ಕಾಲಲ್ಲಿ, ಇಲ್ಲಿ ಹಾಗೆಲ್ಲ ಎದೆ ಹಿಂದ್ಗಡೆ, ಬೆನ್ನಲ್ಲಿ, ಹೊಟ್ಟೆಯಲ್ಲಿ, ಎಲ್ಲೆಂದ್ರೆ ಅಲ್ಲಿ ಮಾಂಸಖಂಡಗಳು ಹಿಡ್ಕೊಳ್ತವೆ. ಇದರ ನಂತರದ್ದು ಬರುವುದು ಹೀಟ್ ಎಕ್ಸಾಸ್ಟೇಷನ್, ಅಂದ್ರೆ ಸಡನ್ ಆಗಿ ಒಂಥರ ಕನ್ಫ್ಯೂಷನ್, ಏನೋ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ನೀವು ವಾಹನ ಓಡಿಸ್ತಾ ಇದ್ದೀರಿ, ಸಡನ್ ಆಗಿ ಬ್ಲ್ಯಾಂಕ್ ಆಗ್ತವೆ ಅಥವಾ ಏನ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದು ಹೀಟ್ ಎಕ್ಸಾಸ್ಟೇಷನ್, ಒಂಥರ ಕನ್ಫ್ಯೂಷನ್, ಒಂಥರ ನಮಗೆ ಮನಸ್ಸಲ್ಲಿ ಗಾಬರಿ, ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ವಾಂತಿ ಬಂದಾಗ ಆಗೋದು, ಸುಸ್ತಾಗೋದು, ತಲೆ ಸುತ್ತುವಿಕೆ ಇರೋದು, ಅಥವಾ ವಿಪರೀತ ಬೆವರಿ ಒದ್ದೆ ಆಗೋದು, ಮೈಯೆಲ್ಲ ಚರ್ಮ ಎಲ್ಲ ಒದ್ದೆ ಆಗಿರ್ತದೆ. ಇದು 3 ಹಂತಗಳು ಸರ್ ಹೇಳಿದಾಗೆ ನಾರ್ಮಲ್. ಇದು ಅಂದ್ರೆ ಇದು
ತೊಂದರೆ ಅಲ್ಲ, ಇಲ್ಲ. ಆಗ್ಬೋದು, ಆಗ್ಬೋದು, ಹೌದು. ಬಚಾವಾಗ್ಬೋದು. ಸರಿ. ಆದರೆ ನೆಕ್ಸ್ಟ್ ಮತ್ತೆ ಹೇಳಿದ ಹೀಟ್ ಸ್ಟ್ರೋಕ್ ಏನಿದೆ ಇದು ತುಂಬಾನೇ ತೊಂದರೆಯನ್ನು ಕೊಡ್ಬೋದು. ಓಹೋ. ಯಾಕಂದರೆ ಹೀಟ್ ಸ್ಟ್ರೋಕಲ್ಲಿ ಮನುಷ್ಯನ ದೇಹದ ಉಷ್ಣತೆ 104 ಡಿಗ್ರಿಗಿಂತ ಜಾಸ್ತಿ, ಫ್ಯಾರನೀಟ್ ಗಿಂತ ಜಾಸ್ತಿ ಆಗ್ತದೆ, 40 ಡಿಗ್ರಿಗಿಂತ ಜಾಸ್ತಿ ಆಗ್ತದೆ. ಸರಿ. ಆತನ ಚರ್ಮ ಇನ್ನೊಂದು ತುಂಬ ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನೀವು ಬೆವರುವುದು ಕಮ್ಮಿ ಆಗ್ತದೆ, ಬೆವರು ಕಡಿಮೆ ಆಗ್ತದೆ. ಈಗ ಬೆವರುವುದಿಲ್ಲ ದೇಹ, ಅಂದ್ರೆ ಆ ಬೆವರಿ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡಬೇಕಂತ ವ್ಯವಸ್ಥೆ ಏನಿದೆ ಅದು ಹಾಳಾಗಿ ಹೋಗ್ತದೆ. ಈಗ ನಮ್ಮ ಈಗ ನೋಡಿ, ನೀವೀಗೆಲ್ಲ ಹೋಗ್ತೀರ, ನಿಮಗೆ ಉಷ್ಣತೆ ಸಹಿಸ್ಲಿಕ್ಕೆ ಆಗಲ್ಲ, ಕೂಡಲೇ ಬೆವರು ಬಂದ್ಬಿಡ್ತದೆ. ಬೆವರು ಯಾಕೆ ಬರುತ್ತೆ? ಬಂದಂತ ಬೆವರು ಆರಿ ಹೋಗುವಾಗ ನಮ್ಮ ಉಷ್ಣತೆ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಆ ವ್ಯವಸ್ಥೆಯೇ ಹಾಳಾಗ್ತದೆ. ನಮ್ಮ ಮೆದುಳನ್ನು ಹೈಪೋಥಲಮಸ್ ಅಂತ ಹೇಳೋ ಒಂದು ವ್ಯವಸ್ಥೆ ಇದೆ, ಅದು ನಮ್ಮ ಉಷ್ಣತೆಯನ್ನು ನಿಯಂತ್ರಿಸ್ತದೆ. ಆ ನಿಯಂತ್ರಣ ತಪ್ಪಿ ಹೋಗಿ ಏನು ವ್ಯವಸ್ಥೆಗಳಾಗ್ತವೆ ಅದು ತುಂಬಾ ಕ್ಲಿಷ್ಟಕರವಾದ ವ್ಯವಸ್ಥೆ. ಸೈಟೋಕಿನ್ ಅಂತ ರಿಲೀಸ್ ಆಗತ್ತೆ, ನಮ್ಮ ಹೊಟ್ಟೆ ಒಳಗೆ ಇರುವಂತ ಏನು ವ್ಯವಸ್ಥೆ ಇರ್ತದೆ ಅಂದ್ರೆ ಕರುಳುಗಳು, ನೀರು ಎಳ್ಕೊಳ್ಳೋದು ನೀರು ಬಿಡುವುದೆಲ್ಲ ಇರ್ತದೆ, ಅದೆಲ್ಲ ಆಚೀಚೆ ಆಗತ್ತೆ, ಹೃದಯದಲ್ಲಿ ಹೆಚ್ಚು ಕಮ್ಮಿ ಆಗತ್ತೆ, ಆತನ ಪ್ರಜ್ಞೆ ತಪ್ಪಬಹುದು. ನೀವು ದಾರಿ ಬದಿಯಲ್ಲಿ ಒಬ್ಬ ಬಿದ್ದುಕೊಂಡು ಬಿಸಿಲಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅದು ಹೀಟ್ ಸ್ಟ್ರೋಕ್ ಅಂತ ಅರ್ಥ. ಒಂದು ಕಾಲ್ ನೋಡುವ. ಹಲೋ, ನಮಸ್ತೆ, ವಿನೋದ್ ಮಾತಾಡೋದು. ನಮಸ್ಕಾರ, ಹೇಳಿ. ಇದು ಈ ಟೈಮಲ್ಲಿ ಮಾಂಸಾಹಾರ ಸೇವನೆ ಮಾಡ್ಬೋದಾ? ಚಿಕನ್, ಮಟನ್? ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಿ? ಉಡುಪಿ, ಸುಳ್ಳ್ಯದಿಂದ. ನಮಸ್ಕಾರ. ಈಗ ಆಹಾರದ ಮುಂದೆ ನಾವು ಹೇಳೋದಿದ್ವು, ಇದು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇಲ್ಲಿ ಬಿಸಿಲಾಘಾತಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗದೇ ಇರೋ ರೀತಿ ನಾವು ನೋಡ್ಬೇಕು. ವಾತಾವರಣ ಉಷ್ಣಾಂಶ ಹೇಗಿರುತ್ತೆ ಅದೇ ರೀತಿ ನಮ್ಮ ದೇಹದ ಉಷ್ಣಾಂಶವನ್ನು ಕೂಡ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ವಿಶೇಷವಾಗಿ ಈ ಬಿಸಿಲಿನ ಇದೇನು ಇದಿದೆ, ಹೀಟ್ ವೇವ್ ಏನಿದೆ, ಈ ಸಂದರ್ಭದಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ತೆಳುವಾದ ಅಥವಾ ಲೂಸ್ ಫಿಟ್ಟಿಂಗ್ ಇರುವಂತಹ ಬಿಳಿಯ ಬಣ್ಣದ ಅಥವಾ ಲೈಟ್ ಕಲರ್ಡ್ ಉಡುಪುಗಳನ್ನು ಧರಿಸಬೇಕು. ತುಂಬ ಲೂಸ್ ಫಿಟ್ಟಿಂಗ್ ಇರಬೇಕು, ಟೈಟ್ ಫಿಟ್ಟಿಂಗ್ಗಳನ್ನ ಹಾಕ್ಕೊಳ್ಬಾರ್ದು. ಇದು ಮೊದಲನೇದು. ಸರಿ. ಎರಡನೆಯದು ಟೋಪಿಯನ್ನು ಧರಿಸಬೇಕು. ನೇರವಾಗಿ ಬಿಸಿಲಿಗೆ ಹೋಗೋ ಟೋಪಿ ಧರಿಸಬೇಕು. ಛತ್ರಿಗಳನ್ನು ಇಟ್ಕೊಳ್ಬೇಕು. ಯಥೇಚ್ಛವಾಗಿ ಶುದ್ಧವಾದ ಕುಡಿಯುವ ನೀರನ್ನು ಬಳಸಬೇಕು. ಹಾಗೂ ಎಳನೀರು, ಮನೆಯಲ್ಲಿ ಮಾಡುವಂತಹ ಪಾನಕ, ಮನೆಯಲ್ಲಿ ಸಿಗುವಂತಹ ಮಜ್ಜಿಗೆ, ಇವುಗಳನ್ನು ಬಳಸಬೇಕು, ಯಥೇಚ್ಛವಾಗಿ ಬಳಸಿ. ಹಾಗೂ ORS ಅಂತ ಏನು ನಾವು ಹೇಳ್ತೀವಿ, ORS ಪ್ಯಾಕೆಟನ್ನು ತಂದು 1 ಲೀಟರಿಗೆ ಆಗುವಂಥ ದೊಡ್ಡ ಪ್ಯಾಕೆಟನ್ನು ತಂದು ಕುದಿಸಿ ಆರಿಸಿದ 1 ಲೀಟರ್ ನೀರಿಗೆ, ಚೆನ್ನಾಗಿ ತೊಳೆದ ನೀರಿಗೆ 1 ಪ್ಯಾಕೆಟ್ ಪೂರ್ತಿಯನ್ನು ಸುರಿದು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಇಟ್ಟು ಮುಚ್ಚಿಟ್ಟು ಪದೇ ಪದೇ ಕುಡಿಬೇಕು. 24 ಗಂಟೆಗಳವರೆಗೆ ಇದನ್ನು ಬಳಸ್ಬೋದು. ಆ ನಂತರ ಉಳಿದ್ರು ಕೂಡ ಚೆಲ್ಲಬೇಕು. ಇದು ಒಂದು. ಎರಡನೇದು, ಏನು ಬಳಸಬಾರ್ದು ಅಂತ ಅವ್ರು ಏನು ಕೇಳಿ, ಚಿಕನ್, ಮಟನ್, ನಾನ್ ವೆಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ನಾನ್ ವೆಜ್ ಅನ್ನೋದಕ್ಕಿಂತ ನಾನು ಎಣ್ಣೆಯಲ್ಲಿ ಕರಿದ ಹಾಗೂ ಖಾರ ಅಥವಾ ಜಾಸ್ತಿ ಸಾಂಬಾರ ಪದಾರ್ಥಗಳನ್ನು ಬಳಸಿದಂಥ ಮಸಾಲೆಯುಕ್ತ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಇದರಲ್ಲಿ ಬೇಗ ಜೀರ್ಣವಾಗುವಂತಹ ಆಹಾರವನ್ನು, ಗಂಜಿ ಈಗಾಗಲೇ ಹೇಳಿದೆ ನಾನು, ಹಾಗೂ ಅಥವಾ ಬೇಗ ಜೀರ್ಣ ಅನ್ನ, ಈ ಥರ ವಸ್ತುಗಳನ್ನು ಜಾಸ್ತಿ ಬಳಸಬೇಕು. ವಿಶೇಷವಾಗಿ ಇಲ್ಲಿ ಯುವಜನತೆಗೆ ನನ್ನದೊಂದು ಕಿವಿ ಮಾತಿದೆ. ಈ ಕಾರ್ಬನೇಟೆಡ್ ಡ್ರಿಂಕ್ಸ್ ಅಥವಾ ಈ ಬೇರೆ ಬೇರೆ ಕಂಪ್ನಿ ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಾನಿಲ್ಲಿ. ಈ ಕಾರ್ಬನೇಟೆಡ್ ಡ್ರಿಂಕ್ಸನ್ನು ದಯವಿಟ್ಟು ಕುಡಿಬೇಡಿ. ಇದರಿಂದ ಹೆಚ್ಚು ಅಪಾಯಕಾರಿ ಆಗುತ್ತೆ. ಈ ಬಿಸಿಲಾಘಾತದಲ್ಲಿ ಅದರಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರುತ್ತೆ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಕೂಡ ಇರೋದ್ರಿಂದ ಇದು ಆರೋಗ್ಯಕ್ಕೆ ಮಾರಕ ಆಗುತ್ತೆ, ಉಪಯೋಗ ಆಗುವುದಿಲ್ಲ. ಹಿತಮಿತವಾಗಿ ನೀವು ಯಾವುದೇ ಆಹಾರವನ್ನು ಸೇವಿಸಿದ್ರು ಕೂಡ ಖಂಡಿತವಾಗಿಯೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನವೀನ್ ಸರ್ ಮಾತಾಡ್ತಾ ಒಂದು ಬಹಳ ಮುಖ್ಯ ವಿಷಯವನ್ನು ಹೇಳಿದರು. ನಮ್ಮಲ್ಲಿ ಏನು ನಂಬಿಕೆ ಇದೆ ಅಂದರೆ, ನಾನು ಬೆವರ್ತಾ ಇಲ್ಲ, ಆದ ಕಾರಣ ನನಗೆ ಏನು ಸೆಕೆ ಅಂಥದ್ದು ಏನಿಲ್ಲ, ಬೆವರ್ತಾ ಇಲ್ಲ ಒಂದು. ಮತ್ತೊಂದು, ಕೆಲವರಿಗೆ ಲೋ ಬಿ ಪಿ ಇರುತ್ತೆ, ಅವ್ರು ತಿಳ್ಕೊಳ್ತಾರೆ ನಮಗೇನಾದರೂ ಲೋ ಬಿ ಪಿ ಆಗಿರ್ಬೋದು ಅಂತ. ಈಗ ನಾವು ಮನೆಯವರಿಗೆ ಏನಾದರೂ ಈ ವ್ಯತ್ಯಾಸಗಳಾದರೆ ಹೇಗೆ ಗುರುತಿಸೋದು ಹೇಗೆ? ಈಗ ಮೊದಲನೇದಾಗಿ ಅವರು ಯಾಕೆ ಆ ಪರಿಸ್ಥಿತಿಗೆ ಹೋದರು ಅನ್ನೋದು ಇಂಪಾರ್ಟೆಂಟ್. ಈಗ ಮನೆಯಲ್ಲಿ ಆಗುವಾಗ ಹೆಚ್ಚಾಗಿ ಈ ಪರಿಸ್ಥಿತಿ ಬರೋದು ಹೆಂಗಸರಿಗೆ. ಏನಾಗ್ತದೆ, ಅಡಿಗೆ ಮನೆಯಲ್ಲಿ ತುಂಬಾನೇ ಬಿಸಿ ಇರ್ತದೆ, ಅಡಿಗೆ ಮನೆಯಲ್ಲಿ ಚಿಕ್ಕ ಕಿಟಿಕೆಗಳಿರ್ತವೆ, ಹವೆ ಆಚೀಚೆ ಅಡ್ಡಾಡುವುದಿಲ್ಲ. ಇದರಿಂದಾಗಿ ಅಲ್ಲಿಯ
ವಾತಾವರಣದ ಉಷ್ಣತೆಯೇ ಜಾಸ್ತಿ ಆಗಿಬಿಡುತ್ತೆ. ಹೌದು ಹೌದು. ನಾವು ಈಗಿನ ಅದು ಗ್ಯಾಸಿನ ಒಲೆ ಇರ್ಬೋದು ಅಥವಾ ಕಟ್ಟಿಗೆ ಒಲೆ ಇರ್ಬೋದು, ಈ ಚಿಕ್ಕ ಅಡಿಗೆ ಕೋಣೆ ಅಂತ ಹೇಳಿದ್ರೆ ಹೆಚ್ಚಾಗಿ ಎಲ್ಲ ಕೋಣೆಗಳಿಂದ ಚಿಕ್ಕ ಕೋಣೆ, ಹೌದು ಹೌದು. ಆ ಎಲ್ಲ ಕೋಣೆಗಳಿಂದ ಕಮ್ಮಿ ಕಿಟಕಿ ಇರುವಂತ ವ್ಯವಸ್ಥೆ ನಮ್ಮಲ್ಲಿರುವ ಅಡಿಗೆ ಕೋಣೆ. ಸೊ ಅಂತ ಅಡಿಗೆ ಕೋಣೆಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಮೊದಲೇ ಬಿಸಿ ಇರುತ್ತೆ. ಅಂತ ಹೊತ್ತಿಗೆ ಒಬ್ರು ಅಡಿಗೆ ಮಾಡಿ ಬೇವತ್ತು ಬಿಟ್ರೆ, ಬೇವತ್ತು ತುಂಬಾ ಮೊದಲ ಇನ್ಸ್ಟೆನ್ಸ್ ಅಲ್ಲಿ ಬೇವತ್ತು ಹೋಗ್ತದೆ. ಇನ್ನೂ ಜೋರಾದ್ರೆ ಬೆವರುದು ನಿಂತು ತಲೆ ಸುತ್ತುವಿಕೆ ಮತ್ತು ಡ್ರೈ ಸ್ಕಿನ್ ಅಂತ ಹೇಳ್ತೇವೆ, ಚರ್ಮಗಳು ಹಾಗೆ ಸುಕ್ಕುಗಟ್ಟಿ ಹೋಗ್ತದೆ. ಸೊ ಈ ವ್ಯವಸ್ಥೆ ಬಂದ್ರೆ ಆಗ ನಾವು ಅದನ್ನು ಹೀಟ್ ಸ್ಟ್ರೋಕ್ ಅಂತ ತಗೊಳ್ಬೇಕು. ಹೀಟ್ ಸ್ಟ್ರೋಕ್ ಅಂತ ಹೇಳಿದ್ರೆ ಅಥವಾ ಸನ್ ಸ್ಟ್ರೋಕ್ ಅಂತ ಹೇಳಿದ್ರೆ ಅದು ಬಿಸಿಲಲ್ಲಿ ಹೋಗಿ ಬಿಸಿಲಲ್ಲೇ ನಿಂತು ಆಗ್ಬೇಕು ಅಂತ ಹೇಳ್ತಾರೆ. ಮನೆಯಿಂದ ನಾವು ಹೊರಗೆ ಹೋಗ್ಲೇ ಇಲ್ಲ, ಮನೆ ಒಳಗೆ ಅಂತ ಅದಕ್ಕೆ ಈ ಮಾತು ಬರೋದು ಅಡಿಗೆ ಕೋಣೆಯಲ್ಲಿ. ಅದಕ್ಕೆ ನಾವು ಈಗ ಸರ್ ಕೂಡ ಅದರ ಅಡ್ವೈಸರಿ ಕೊಟ್ಟಿದ್ರು ಕಳೆದ ಸಲ. ಬೆಳಿಗ್ಗೆ ಬೇಗ ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ಒಳಗೆ ಅಡಿಗೆ ಮಾಡಿ ಮುಗಿಸ್ಬೇಕು. ಮತ್ತೆ ಅಡಿಗೆ ಮಾಡೋದಿದ್ರೆ ಸಂಜೆನೇ ಮಾಡಬೇಕು. ಈ ಮಧ್ಯಾಹ್ನದ ನಡು ಬೇಸಿಗೆಗೆ ಅಡಿಗೆ ಕೋಣೆಯಲ್ಲಿ ಇರುವುದು ಅಥವಾ ಅಡಿಗೆ ಮಾಡೋದು ಖಂಡಿತ ಅಡ್ವೈಸ್ಡ್ ಅಲ್ಲ ಅಂತ. ಸರಿ ತಿಮ್ಮಯ್ಯ ಸರ್, ಈಗ ಯಾರ ಮೇಲೆ ಬಿಸಿಲಾಘಾತ ಹೆಚ್ಚು ಪರಿಣಾಮ ಬೀರ್ತಾರೆ? ಮಕ್ಕಳಿದ್ದಾರೆ, ಲೇಬರ್ಸ್ ಇದ್ದಾರೆ, ಉದ್ಯೋಗಕ್ಕೆ ಹೋಗೋರಿದ್ದಾರೆ, ಶ್ರಮಿಕರು ಇದ್ದಾರೆ, ಯಾರ ಮೇಲೆ ಹೆಚ್ಚು ಪರಿಣಾಮ? ಅತಿ ಹೆಚ್ಚು ಪರಿಣಾಮ ಚಿಕ್ಕ ವಯಸ್ಸಿನ ಮಕ್ಕಳಿಗೆ, ಅಶಕ್ತರಿಗೆ, ವಯೋವೃದ್ಧರಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಆಮೇಲೆ ದೀರ್ಘಕಾಲಿಕ ಕಾಯಿಲೆಯಿಂದ ಇದ್ದು ಅವರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಕಿಡ್ನಿ ಲಾಂಗ್ ಸ್ಟ್ಯಾಂಡಿಂಗ್ ಕಿಡ್ನಿ ಡಿಸೀಸ್ ಇದ್ದು ಅವರಿಗೆ ಡಯಾಲಿಸಿಸ್ ಮಾಡ್ತಾ ಇರೋವಂಥದ್ದು. ಈ ರೀತಿ ದೀರ್ಘಕಾಲಿಕ ಕಾಯಿಲೆ ಇದ್ದು ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಂಥವರು ಬಿಸಿಲಿಗೆ ಹೋಗೋದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಹೀಗೆ ಇರೋದ್ರಿಂದ ಅದು ನಾನು ಆಗಲೇ ಹೇಳಿದಾಗೆ ಪೂರಕ ವಸ್ತುಗಳನ್ನು, ರಕ್ಷಣಾ ವಸ್ತುಗಳನ್ನು ಜೊತೆಲಿ ಇಟ್ಕೊಂಡು ಹೋಗಬೇಕು. ಹೋದರೆ ಅವರಿಗೆ ಸುರಕ್ಷಿತ. ಮಕ್ಕಳು ಈಗ ರಜೆ ಬೇರೆ ಬಂದಿದೆ, ಈಗ ಮಕ್ಕಳೆಲ್ಲ ರಜದಲ್ಲಿದ್ದಾರೆ. ಬಯಲಿಗೆ ಹೋಗಿ ಆಟ ಆಡುವುದರ ಬದಲು ಬೆಳಗಿನ ವೇಳೆ ಬೆಳಿಗ್ಗೆ 7ರಿಂದ ಅಥವಾ 10 ಗಂಟೆ ಒಳಗೆ ಅಥವಾ ಸಂಜೆ 4ರಿಂದ 5 ಗಂಟೆ ಒಳಗೆ ಆಟ ಆಡುವುದು ತುಂಬ ಸೂಕ್ತ. ಇತ್ತೀಚೆಗೆ ನೀರನ್ನು ಇಟ್ಕೊಳ್ಬೇಕಾಗುತ್ತೆ. ಒಂದು ಕರೆ ಇದೆ ಸರ್. ಎಸ್, ಹಲೋ. ಹಲೋ, ನಮಸ್ಕಾರ. ಇದು ಮಂಗಳದೇವಿಯಿಂದ. ಹೇಳಿ. ನಮಸ್ಕಾರ. ಈಗ ಬೇಸಿಗೆಗೆ ನಾವು AC ಹಾಕಬಹುದಾ ಮತ್ತು ಬಿಸಿ ನೀರು ಸ್ನಾನ ಮಾಡಬಹುದಾ? ಒಳ್ಳೆ ಪ್ರಶ್ನೆ. 2 ಪ್ರಶ್ನೆ. ಸರಿ ಸರಿ. AC ಹಾಕಬಹುದಾ ಮತ್ತು ಬಿಸಿ ನೀರು ಸ್ನಾನ ಮಾಡಬಹುದಾ? ಬಿಸಿ ಸ್ನಾನ ಮಾಡಬಹುದಾ, AC ಹಾಕಬಹುದಾ? ಸರಿ ಸರಿ. ಈಗ ಉಳ್ಳವರು ಖಂಡಿತ AC ಹಾಕೊಳ್ಬಹುದು. ಉಳ್ಳವರು AC ಇಲ್ಲದವರು ಫ್ಯಾನ್ ಆದ್ರೆ ಹಾಕ್ಕೊಳ್ಬೋದು ಅಥವಾ ಗಾಳಿ ಆಡುವಂಥ ವ್ಯವಸ್ಥೆಯಲ್ಲಿ ಇರ್ಬೋದು ಅಥವಾ ಕೈಯಲ್ಲಿರುವ ಬೀಸಣಿಕೆಯಿಂದ ಗಾಳಿ ಹಾಕ್ಕೊಂಡ್ರೂ ಆಗ್ಬೋದು. ಇಲ್ಲಿ ವ್ಯವಸ್ಥೆ ಇಷ್ಟೇ, ನಿಮ್ಮ ದೇಹವನ್ನು ಆದಷ್ಟು ತಂಪಾಗಿಡಿಸ್ಬೇಕು. ಈಗ ಸರ್ ಈಗ ಹೇಳಿದರು ಹತ್ತಿಯ ತೆಳುವಾದ ತುಂಬ ಗಾಢ ಬಣ್ಣವಲ್ಲದ ದಿರಿಸನ್ನು ಬಳಸ್ಕೊಳ್ಬೇಕು ಅಂತ. ಸೊ ಅಂಥ ದಿರಿಸನ್ನು ಬಳಸ್ಕೊಂಡು AC ಕೂತ್ರೆ ತುಂಬಾ ಒಳ್ಳೆಯದು. ಆದರೆ ಅದಕ್ಕೂ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಬರ್ಬೋದು, ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಸೊ AC ಇರುವುದಕ್ಕಿಂತ ಎಕ್ಲಮೈಸೇಷನ್ ಅನ್ನೋದು ಇಂಪಾರ್ಟೆಂಟ್. ಒಂದ್ಸಲ ನೀವು AC ಕೂತು ಅಭ್ಯಾಸ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಸಾಧಾರಣ ಉಷ್ಣತೆಯಲ್ಲಿ ಇರಲಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಅತಿ ಬಿಸಿ ಇರುವಾಗ ಅತ್ಯಂತ ಕಷ್ಟಕರವಾದ ಪರಿಸ್ಥಿತಿ ಬರೋ ಖಂಡಿತ ಏರ್ ಕಂಡೀಷನ್ ಉಪಯೋಗಿಸಿ. ಅದು ಬಿಟ್ಟರೆ ಸಾಧಾರಣವಾದ ಫ್ಯಾನ್, ಸರಿಯಾದ ಗಾಳಿ ಆಡುವಿಕೆ, ಅಂದರೆ ಮುಚ್ಚಿದ ಕೊಠಡಿಯಲ್ಲಿರುವುದಕ್ಕಿಂತ ತೆರೆದ ವ್ಯವಸ್ಥೆಯಲ್ಲಿರುವುದು ತುಂಬಾನೇ ವ್ಯವಸ್ಥೆ. ತೆರೆದ ವ್ಯವಸ್ಥೆ ಅಂತ ಹೇಳಿದ್ರೆ ತಲೆಯ ಮೇಲೆ ಒಂದು ಸೂರ್ಯ ಇರಬೇಕು, ತಲೆಯ ಮೇಲೆ ಒಂದು ಸೂರ್ಯ ಇರಬೇಕು. ಸೂರ್ಯನ ಕಿರಣ ನೇರವಾಗಿ ಬೀರುವುದಲ್ಲ. ಆದಷ್ಟು ಮರಗಿಡಗಳಿರುವಲ್ಲಿ, ಗಾಳಿ ಆಡುವಲ್ಲಿ, ಮನೆ ಆದರೆ ಮನೆಯ ಕಿಟಕಿಗಳನ್ನು ಓಪನ್ ಮಾಡಿರುವುದು ಖಂಡಿತ ಸೂಕ್ತ. ಮತ್ತೆ ಬಿಸಿ ನೀರು ಸ್ನಾನ ಮಾಡಬಹುದು. ಬಿಸಿ ನೀರು ಸ್ನಾನ ಖಂಡಿತ ಒಳ್ಳೇದಲ್ಲ. ಆದಷ್ಟು ತಣ್ಣೀರಿನ ಸ್ನಾನ ದಿವಸಕ್ಕೆ 2 ಸಲ ಮಾಡಿದ್ರೆ ತುಂಬ ಒಳ್ಳೇದು. ಈಗ ನಾವು ಚಿಕಿತ್ಸೆ ಬಗ್ಗೆ ತಾವು ಹೇಳುವಾಗ ಇದರ ಬಗ್ಗೆ ಇನ್ನೂ ವಿಶದವಾಗಿ ಖಂಡಿತ ಹೇಳ್ತೇವೆ. ಸರಿ ಸರಿ ಸರ್. ಇದು ತಿಮ್ಮಯ್ಯ ಸರ್ ಮಾತಾಡ್ತಾ ಹೋದಾಗ, ಈಗ ಬಿಸಿಲಾಘಾತದ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಇದರಿಂದಾಗಿ ಕಾಯಂ ಆಗಿ ಏನಾದರೂ ಕಾಯಿಲೆಗಳು ದೇಹಕ್ಕೆ ಅಂಟಿಕೊಳ್ಳುವ ಸಾಧ್ಯತೆಗಳಿದೆ ಅಥವಾ ಇದು ಟೆಂಪರರಿಯಾ ಈ ಒಂದು ಹೀಟ್ ಸ್ಟ್ರೋಕ್ ಎನ್ನುವಂಥದ್ದು? ಇದರಲ್ಲಿ ಈಗ ಮೊದಲ 2 ಹಂತಗಳಲ್ಲಿ ಈಗಾಗಲೇ ಅವರು ಸಂಪೂರ್ಣವಾಗಿ ರಿಕವರ್ ಆಗ್ತಾರೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ಹೀಟ್ ಸ್ಟ್ರೋಕ್ ಏನಿದೆ ಒಂದಷ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಕಾಡುವ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಖಂಡಿತ ಆಗ್ಬೋದು. ಮುಂದಿನ ದಿನಗಳಲ್ಲಿ ಆಗುವ ಸಾಧ್ಯತೆ. ನಮಗೆ ಸರ್ ಈಗ ಶುಶ್ರೂಷೆ ಬಗ್ಗೆ ಅಂದರೆ ಈ ನಮ್ಮ ಟ್ರೀಟ್ಮೆಂಟ್
ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದೆವು. ಯಾವ ರೀತಿ ಟ್ರೀಟ್ಮೆಂಟ್ಗಳೆಲ್ಲ ಲಭ್ಯ ಇದೆ? ಈಗ ಆಯಾಯ ವ್ಯವಸ್ಥೆಗೆ ಅನುಗುಣವಾಗಿ ಮೊದಲ ಹಂತ ನಾವಾಗ ತಮಾಷೆಯಾಗಿ ಮಾತಾಡ್ತಿದ್ವಿ, ತುರಿಸ್ಕೊಳ್ಳೋದು, ಅದು ನೈಸಿಲ್ ಪೌಡರ್ ಹಾಕೋದಕ್ಕಿಂತ 2 ಸಲ ಸ್ನಾನ ಮಾಡೋದು. ಹಾಗೂ ಈಗ ಯಾಕೆ ನಾವು ಪೌಡರನ್ನು ಜಾಸ್ತಿ ಬಳಸಬಾರ್ದು ಅಂತ ಹೇಳಿದ್ರೆ, ಪೌಡರ್ ಹಾಕಿದ ತಕ್ಷಣ ಅದು ನಮ್ಮ ದೇಹದಲ್ಲಿರುವ ಏನು ನ್ಯಾಚುರಲ್ ಆಗಿರುವ ನಮ್ಮ ಸಹಜವಾಗಿರುವಂಥ ರಂಧ್ರಗಳೇನಿರ್ತದೆ, ಬೆವರಿನ ರಂಧ್ರ, ಅದನ್ನು ಮುಚ್ಚುತ್ತದೆ. ಅದು ಯಾವುದೇ ಲೋಷನ್ ಹಚ್ಚೋದು ಇದನ್ನು ಮಾಡೋ ಬದಲು 2 ಸಲ ತಣ್ಣೀರಲ್ಲಿ ಸ್ನಾನ ಮಾಡೋದು ತುಂಬಾನೇ ಒಳ್ಳೆಯದು. ಯಾವುದಕ್ಕೆ? ಬೆವರು ಸಾಲೆಗೆ ಮೊದಲ ಹಂತದಲ್ಲಿ. ಇನ್ನೊಂದು ಅಂತ ಹೇಳಿದ್ರೆ ಅಂಥ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು. ಅಂದ್ರೆ ಹೆಚ್ಚಾಗಿ ಬೆವರು ಸಾಲೆ ನೀವು ನೋಡಿದ್ರೆ ಹೆಂಗಸರಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇರ್ತಾರೆ, ಆ ನೈಲಾನ್ ಬಟ್ಟೆ ಧರಿಸ್ತಾರೆ, ಅಂಥವರಲ್ಲಿ ಜಾಸ್ತಿ ಬರ್ತದೆ. ಯಾರು ಅದಕ್ಕೆ ಬೇಕಾದ ಪೂರಕವಾದ, ಈಗ ನಾವು ಹೇಳಿದಾಗೆ ಬೆಳಿಗ್ಗೆ 10 ಗಂಟೆ ಒಳಗೆ ಅಡಿಗೆ ರೆಡಿ ಮಾಡ್ತಾರೆ, ಸಂಜೆ ಬೇಗ ಮತ್ತೆ ಸಂಜೆ ನಂತರನೇ ಕೆಲಸ ಮಾಡ್ತಾರೆ, ಅಂಥವರಲ್ಲಿ ಬೆವರು ಸಾಲೆ ಬರಲ್ಲ. ಸೊ ಚಿಕಿತ್ಸೆಗಿಂತ ಅಗತ್ಯ ನಮ್ಮ ವಾತಾವರಣವನ್ನು ಬದಲಿಸಿಕೊಳ್ಳೋದು ಅತಿ ಅಗತ್ಯ. ಒಂದು. ಎರಡನೇದು ನಾವು ಹೇಳಿದಾಗ ಹೀಟ್ ಕ್ರಾಂಪ್ಸ್, ಕಾಲಲ್ಲಿ ಬರುವಂತ ಅಥವಾ ಮಾಂಸಖಂಡಗಳ ಬಿಗಿ ಹಿಡಿತ ಇಡೀ ದೇಹದ ಹಿಡಿಯಲು, ಇದಕ್ಕೂ ಮತ್ತೆ ಚಿಕಿತ್ಸೆ ಅದೇ. ನೀವು ಆ ವಾತಾವರಣದಿಂದ ಹೊರಗಡೆ ಬರಬೇಕು. ಈಗ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ನಾವು ಯಾರನ್ನು ನೋಡ್ತೀವಿ, ಈ ನಮ್ಮಲ್ಲಿ ಮಂಗಳೂರಿಗೆ ಸಂಬಂಧಪಟ್ಟ ಕೆಂಪು ಕಲ್ಲಿದ್ದು ಕೋರೆ ಇರ್ತದೆ, ಅಲ್ಲಿ ಕೆಲಸ ಮಾಡ್ತಾ ಇರೋನಿ ಒಮ್ಮಿಂದೊಮ್ಮೆಗೆ ಎದೆ ಹಿಡ್ಕೊಳ್ತದೆ, ಕೈ ಕಾಲು ಹಿಡ್ಕೊಳ್ತದೆ. ಸೊ ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಮತ್ತೆ ಆ ವಾತಾವರಣದಲ್ಲಿ ಇದ್ದು ಸೊ ಕೂಡಲೇ ಅವನನ್ನು ಮೊದಲಿಗೆ ನೆರಳಿಗೆ ಕರ್ಕೊಂಡು ಬರಬೇಕು, ತಣ್ಣೀರಿನ ಬಟ್ಟೆಯನ್ನು ಹೊದಿಸ್ಬೇಕು, ಗಾಳಿ ಆಡಿಸ್ಬೇಕು. ಸೊ ಅಷ್ಟೇ ಸಾಕಾಗ್ತದೆ. ಒಂದಷ್ಟು ಹೊತ್ತಿಗೆ ಅದು ಕ್ರಾಂಪ್ಸ್ ಹೋಗ್ತದೆ. ಮತ್ತು ಹೋಗದಿದ್ರೆ ಸರ್ ಆಗಿ ಹೇಳಿದಂತ ORS, ತಣ್ಣೀರ ORS ತುಂಬಾ ಬಿಸಿಯಾದ ಕೊಟ್ರೆ ಮತ್ತೆ ಒಳಗಿನ ಟೆಂಪರೇಚರ್ ಜಾಸ್ತಿ, ಕೋರ್ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಇದು ಎರಡನೇ ಹಂತಕ್ಕೆ. ಮೂರನೇ ಹಂತಕ್ಕೂ ಇದೇ ಚಿಕಿತ್ಸೆ. ಮತ್ತೆ ನೀವು ಆ ವಾತಾವರಣದಿಂದ ಹೊರಗಡೆ ಬರಬೇಕು, ಮತ್ತೆ ದೇಹವನ್ನು ತಂಪಾಗಿಸ್ಬೇಕು. ಕುಡಿಯುವುದ ನೀರನ್ನು ಎಷ್ಟು ಕುಡಿಬಹುದು, ಆದರೆ ಬಿಸಿ ಇರಬಹುದು. ಸರ್ ಹೇಳಿದ್ರಿ, ಈಗ ಮಜ್ಜಿಗೆ ನೀರು ಇರ್ಬೋದು, ಅಥವಾ ಲೈಮ್, ಈವನ್ ಲೆಮನ್ ವಾಟರ್ ಈಸ್ ಬೆನಿಫಿಷಿಯಲ್ ಟು ಎ ಲಿಮಿಟ್ ಅಂತ ಹೇಳಿ ತುಂಬಾ ಸ್ಟ್ರಾಂಗ್ ಆದ ಅಥವಾ ತುಂಬಾನೇ ನಿಂಬೆ ಹಣ್ಣು ಹಾಕಿ ನೀವು ಕೊಟ್ರೆ ಮತ್ತೆ ಅದು ಗ್ಯಾಸ್ಟ್ರೈಟಿಸ್ ಆಗ್ಬೋದು. ಸೊ ಅಂಥದ್ದು ಕೊಡಬಾರ್ದು, ಅಸಿಡಿಟಿ ಆಗ್ಬೋದು. ಸೊ ಹಿತಮಿತವಾದ ತುಂಬಾ ಗಾಢವಲ್ಲದ ಆಹಾರ ಪದಾರ್ಥ, ಖಾರ ಅಂತ ಇಲ್ಲದ ಆಹಾರಗಳನ್ನು ತಣ್ಣಗಿರುವಂಥದ್ದನ್ನೇ ಕೊಡ್ಬೋದು.